ಫ್ರೀಯಾಗಿ ಮೊಮೋಸ್ ತಿನ್ನುವ ಆಸೆಗೆ ಬಿದ್ದು ಬಾಲಕನೋರ್ವ 85 ಲಕ್ಷ ರೂಪಾಯಿ ಬೆಲೆ ಬಾಳುವ ಆಭರಣಗಳನ್ನು ಬೀದಿ ಬದಿ ವ್ಯಾಪಾರಿಗಳಿಗೆ ಕೊಟ್ಟ ವಿಚಿತ್ರ ಘಟನೆ ಉತ್ತರ ಪ್ರದೇಶದಲ್ಲಿ ನಡೆದಿದೆ. 7ನೇ ತರಗತಿ ಓದುವ ಬಾಲಕನೊಬ್ಬನಿಗೆ ಮೊಮೋಸ್ ಮೇಲಿದ್ದ ವ್ಯಾಮೋಹ ಕಂಡುಕೊಂಡಿದ್ದ ಕಿರಾತಕರು ಇದನ್ನೇ ಬಂಡವಾಳವನ್ನಾಗಿಸಿಕೊಂಡು ಆತನಿಂದ 85 ಲಕ್ಷ ರೂಪಾಯಿ ಬೆಲೆ ಬಾಳುವ ಚಿನ್ನಾಭರಣಗಳನ್ನು ಲಪಟಿಸಿದ್ದಾರೆ. ವಾರಣಾಸಿಯ ದೇಗುಲದಲ್ಲಿ ವಿಮಲೇಶ್ ಮಿಶ್ರಾ ಎಂಬುವರು ಅರ್ಚಕರಾಗಿ ಸೇವೆ ಸಲ್ಲಿಸ್ತಾ ಇದ್ರು. ಇವರ ಮಗನಿಗೆ ಮೊಮೋಸ್ ಅಂದ್ರೆ ಪ್ರಾಣ. ದಿಯೋರಿಯಾ ನಗರದಲ್ಲಿ ಮೊಮೋಸ್ ಅಂಗಡಿಯೊಂದನ್ನು ಇಟ್ಟುಕೊಂಡಿದ್ದ 3 ವ್ಯಾಪಾರಿಗಳು ನಿತ್ಯ ಆತನ ಅಭ್ಯಾಸವನ್ನ ಗಮನಿಸ್ತಾ ಇದ್ದು ಬಾಲಕನಿಗೆ ಮೊಮೋಸ್ ಆಮಿಷ ಒಡ್ಡಿದ್ದಾರೆ. ಮನೆಯಲ್ಲಿರುವ ಎಲ್ಲ ಚಿನ್ನಾಭರಣ ತಂದು ಕೊಟ್ರೆ ಎಷ್ಟು ಬೇಕೋ ಅಷ್ಟು ಮೊಮೋಸ್ ಕೊಡುತ್ತೇವೆ ಅಂತ ಹೇಳಿದ್ದಾರೆ. ಇದನ್ನೇ ನಂಬಿದ ಬಾಲಕ ಮನೆಯ ಲಾಕರ್ನಲ್ಲಿದ್ದ ಚಿನ್ನವನ್ನ ಕದ್ದು ಹಂತ ಹಂತವಾಗಿ ವ್ಯಾಪಾರಿಗಳಿಗೆ ಕೊಟ್ಟಿದ್ದಾನೆ. ವಿಮಲೇಶ್ ಅವರು ಕಬೋರ್ಡ್ ತೆರೆದಾಗ ಈ ವಿಚಾರ ಬೆಳಕಿಗೆ ಬಂದಿದೆ. ಗಾಬರಿಗೊಂಡ ಪೋಷಕರು ಬಾಲಕನನ್ನ ಪ್ರಶ್ನಿಸಿದಾಗ ನಂಗೆ ಫ್ರೀಯಾಗಿ ಮೊಮೋಸ್ ಕೊಡ್ತೇನೆ ಅಂತ ಹೇಳಿದ್ರು, ಹಾಗಾಗಿ ಚಿನ್ನವನ್ನ ಅಂಗಡಿಯವರಿಗೆ ಕೊಟ್ಟೆ ಅಂತ ಬಾಯ್ಬಿಟ್ಟಿದ್ದಾನೆ. ದೂರಿನ ಮೇರೆಗೆ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ನಾಪತ್ತೆಯಾಗಿರುವ 3 ಆರೋಪಿಗಳ ಬಂಧನಕ್ಕೆ ಶೋಧ ನಡೆಸ್ತಾ ಇದ್ದಾರೆ.